ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಶಕುಂತಲಾ ರಮೇಶ್ ಅವರು ನಮಗೆ ಮಧ್ಯಾಹ್ನದ ಊಟಕ್ಕೆ ಆಗುವಂಥ ಯಾವ ಖಾದ್ಯವೋ ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಆಗುವಂಥ ಖಾದ್ಯಗಳು ಯಾವುದು ಹೇಳ್ಕೊಡ್ತಾರೆ, ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಮೇಡಮ್. ಸೊ ನಮ್ಗಿವತ್ತು ಯಾವ ಅಡುಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಆಗುತ್ತಾ ಅಥವಾ ಮಧ್ಯಾಹ್ನದ ಊಟಕ್ಕೆ ಸಂಜೆ ಟೀ ಟೈಮ್ಗೆ ಆಗುವಂಥದ್ದು? ಇದು ಬೆಳಿಗ್ಗೆ ಕೂಡ ಆಗುತ್ತೆ ಮೇಡಮ್, ಮಧ್ಯಾಹ್ನ ಊಟಕ್ಕೆ ಕೂಡ ಸೈಡ್ ಸ್ವಲ್ಪ ಹಾಕೊಳ್ಬಹುದು. ಲೆಮನ್ ರೈಸ್ ಮಾಡಿ ತೋರಿಸ್ತೇನೆ ಮೇಡಮ್. ಲೆಮನ್ ರೈಸ್. ಸೊ ಹೆಚ್ಚಾಗಿ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ಡಬ್ಬಕ್ಕೆಲ್ಲ ಹಾಕಿ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಹೌದು, ಸರಿ. ಲೆಮನ್ ರೈಸ್ ಜಟ್ಪಟ್ ಅಂತಾನು ಆಗುತ್ತೆ. ಹೌದು ಹೌದು. ಶುರು ಮಾಡೋಣ ಮೇಡಮ್. ಫಸ್ಟ್ ನನಗೆ ಒಂದು ಕಡಾವು ಬೇಕು ಮೇಡಮ್. ತಗೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು ಮೇಡಮ್. ಓಕೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ವಿಟಮಿನ್ ಎ, ಡಿ, ಇ ಎನ್ರಿಚ್ಡ್ ಆಯಿಲ್. ಆಯಿಲ್ ಸ್ವಲ್ಪ ಕಾದ ತಕ್ಷಣ ನಾನು ಸ್ವಲ್ಪ ಅದಕ್ಕೆ ನೆಲಗಡಲೆ ಹಾಕ್ತೀನಿ ಮೇಡಮ್. ಈಗ ನೆಲಗಡಲೆ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆ ಹಾಕಬೇಕು, ಜೊತೆಗೆ ಸ್ವಲ್ಪ ಉದ್ದಿನ ಬೇಳೆ ಹಾಕಬೇಕು. ಅದು 3 ಡೀಪ್ ಫ್ರೈ ಮಾಡ್ಕೊಳ್ಬೇಕು ನಾವು. ರೋಸ್ಟೆಡ್ ಆಗಬೇಕು 3 ಕೂಡ. ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ. ಬೇಕಿದ್ರೆ ನೆಲಗಡಲೆ ಹಾಕ್ಕೊಳ್ಬೋದು, ಇನ್ನು ಕೂಡ ತೊಂದರೆ ಇಲ್ಲ. ಸೊ ಇದು ಮಧ್ಯದಲ್ಲಿ ತಿನ್ನುವಾಗ ಒಂದೊಂದೇ ಬೈಟ್ ಸಿಗುತ್ತೆ. ಹೌದು ಮೇಡಮ್. ನಾನು ಫಸ್ಟಿಗೆ ಹಾಕಲಿಲ್ಲ, ಹಾರುತ್ತೆ ಇದು ಬೇವಿನ ಸೊಪ್ಪು. ಈಗ ಸ್ವಲ್ಪ ಬೇವಿನ ಸೊಪ್ಪು ಹಾಕ್ತೇನೆ. ಅದು ಎಣ್ಣೆಗೆ ಹಾಕಿದರೆ ಪಟ ಹಾರುತ್ತೆ. ಸ್ವಲ್ಪ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಹಾಕಿದರೆ ಅಷ್ಟೊಂದು ಇದಾಗೋದಿಲ್ಲ. ಅದು ಕೂಡ ನೋಡಿ ಹಾರ್ತಾ ಇದೆ. ಸೊ ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗಬೇಕು. ಹೌದು ಹೌದು. ನಾವು ತಿನ್ನುವಾಗ ಅದು ಸ್ವಲ್ಪ ರೋಸ್ಟ್ ಆಗಿ ಸಿಗಬೇಕು, ಕಟ. ಮೆತ್ತಗೆ ಸಿಕ್ಕಿದ್ರೆ ಟೇಸ್ಟ್ ಇರೋದಿಲ್ಲ ರೈಸ್. ಶೇಂಗಾ ಫುಲ್ಲು ಬ್ರೌನ್ ಆಗಬೇಕು. ಕಡಲೆಬೇಳೆ ಕೂಡ ಬ್ರೌನ್ ಆಗಬೇಕು. ಅಂದ್ರೆ ಶೇಂಗಾ ಬೀಜ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಹೌದು ಹೌದು. ಸೊ ಅದು ಫ್ರೈ ಆಗ್ತಾ ಇದ್ದ ಹಾಗೆ ಕಡಲೆಬೇಳೆನೂ ಕೂಡ ಫ್ರೈ ಆಗುತ್ತೆ. ಅದು ಫ್ರೈ ಆದಮೇಲೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಶೇಂಗಾದ್ದು ಮತ್ತು ಕಡಲೆ ಬೀಜದ್ದು. ನೋಡಿ ಈಗ ಬರ್ತಾ ಇದೆ. ಸ್ಮೆಲ್ ಬರ್ತಾ ಇದೆ. ಸರಿ, ಈಗ ನಾನು ಇದಕ್ಕೆ ಆನಿಯನ್ ಆ್ಯಡ್ ಮಾಡ್ತೇನೆ. 1 ಆನಿಯನ್, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಒಗ್ಗರಣೆಗೆ ಹಾಕೊಳ್ಳೋದು. ಆಮೇಲೆ ಹಾಕಿದ್ರೂ ಆಗುತ್ತೆ, ಈಗ ಹಾಕಿದ್ರೂ ಆಗುತ್ತೆ. ಸೊ ಜಟ್ಪಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನಾದರೂ ಬೇಕು ಅಂತಿದ್ರೆ ಇದು ಬೆಟರ್. ಇದು ಲೆಮನ್ ಹಾಕ್ಕೊಳ್ಬೇಕು ಮೇಡಮ್. ಇದಕ್ಕೆ ಇದು ಮಾಡ್ತೇನೆ. ಒಂದು ಕಪ್ ರೈಸಿಗೆ 1 ಇದು ಸಾಕು, ನಿಂಬೆ ರಸ ಸಾಕು. ರುಚಿಗೆ ತಕ್ಕನಾಗಿ ಉಪ್ಪು ಹಾಕ್ತಾ ಇದ್ದೇನೆ. 1 ಕಪ್ ರೈಸಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಹಾಕ್ತೀನಿ. ಈಗ ನೀವು ನಿಂಬೆ ರಸ ಮೊದಲೇ ಹಾಕಿದ್ರಲ್ಲ, ಕಹಿ ಬರಲ್ವಾ ಈ ಥರ ಹಾಕ್ಕೊಂಡ್ರೆ? ಇಲ್ಲ, ಏನಾಗೋದಿಲ್ಲ. ನೋಡಿ ಮೇಡಮ್, ಈಗ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇಲ್ಲ, ಕಹಿ ಬರಲ್ಲ ಮೇಡಮ್, ಏನಾಗೋದಿಲ್ಲ.
ಇದರೊಟ್ಟಿಗೆಲ್ಲ ಮಿಕ್ಸ್ ಆಗಿ ಇದಕ್ಕೆಲ್ಲ ಚೆನ್ನಾಗಿ ಹುಳಿತಾ ಆಗುತ್ತೆ, ಹುಳಿ ಉಪ್ಪು ಎಲ್ಲ. ಕಡಲೆ ಬೀಜಕ್ಕೆ, ನೆಲಗಡಲೆಗೆ. ಯಾಕೆಂದ್ರೆ ಒಗ್ಗರಣೆಗೆ ಹಾಕೊಂಡ್ರೆ ಕೆಲವು ಸರಿ ಹೇಳ್ತಾರೆ ಕಹಿ ಬರುತ್ತೆ ಅಂತ ಹೇಳಿ. ಇವತ್ತು ನೋಡೋಣ ಮೇಡಮ್, ಕೈ ಬರಲ್ಲ, ಇವತ್ತಿಂದ ನೋಡೋಣ ಕೈ ಬರುತ್ತಾ. ಸರಿ ಸಾಕು. ಈಗ ನಾನು ಇದಕ್ಕೆ ರೈಸ್ ಆ್ಯಡ್ ಮಾಡ್ತೇನೆ. ಓಕೆ. ಬೆಳಿಗ್ಗೆ ದಿಢೀರ್ ಅಂತ ಬೇಗನೆ ಆಗುತ್ತೆ ಮೇಡಮ್ ಇದು. ಬಾಕ್ಸಿಗೆ ತುಂಬಿ ಕೊಡ್ಲಿಕ್ಕೆ, ಟಿಫಿನ್ ಬಾಕ್ಸ್ಗೆಲ್ಲ ಹಾಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇದೆಲ್ಲ ಇರುತ್ತಲ್ಲ, ಶೇಂಗಾ ಎಲ್ಲ ಇಷ್ಟಪಡ್ತಾರೆ ತಿನ್ಲಿಕ್ಕೆ. ಸೊ ತೀರಾ ಸುಲಭದಲ್ಲಿ ಆಗುವಂತ ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಅಥವಾ ವೈಟ್ ರೈಸ್ ಇದೆ, ದಿಢೀರ್ ಏನಾದ್ರು ಡಿಫ್ರೆಂಟ್ ಮಾಡ್ಬೇಕು, ಗೆಸ್ಟ್ ಬಂದ್ರು, ಹೌದು, ಅನ್ನ ಸಾರು ಖಾಲಿ ಇಷ್ಟೇ ಹಾಕೊಳ್ಳೋ ಬದಲು ಅದ್ರ ಜೊತೆಗೆ ಒಂದು ಚಿತ್ರಾನ್ನ ಕೂಡ ಸೈಡ್ಸ್ ಬಡಿಸಬಹುದು. ಚಿತ್ರಾನ್ನ ಅಂತ ಆದ್ರೂ ಹೇಳ್ಬೋದು, ಮೊಸರನ್ನ, ಇದು ಲೆಮನ್ ರೈಸ್ ಅಂತ ಆದ್ರೂ ಹೇಳ್ಬೋದು. ಹೌದೌದು. ಚಿತ್ರಾನ್ನಕ್ಕಾದ್ರೆ ಸ್ವಲ್ಪ ಟೊಮೆಟೊ ಎಲ್ಲ ಮಿಕ್ಸ್ ಮಾಡ್ತೀವಲ್ಲ ಮೇಡಮ್, ಇದಕ್ಕೇನು ಟೊಮೆಟೊ ಬೇಕಾಗಿಲ್ಲ. ಚಿತ್ರಾನ್ನಕ್ಕೆ ಟೊಮೆಟೊ ಹಾಕಿದ್ರೆ ಟೇಸ್ಟ್ ಆಗುತ್ತೆ. ಈಗ ಮಿಕ್ಸ್ ಆಯ್ತು ಮೇಡಮ್, ಇಷ್ಟು ಮಿಕ್ಸ್ ಆದ್ರೆ ಸಾಕು. ಈಗ ನಾನು ಸರ್ವಿಂಗ್ ಬೌಲಿಗೆ ಹಾಕ್ತೇನೆ. ಓ ಎಸ್. ಲೆಮನ್ ರೈಸ್ ರೆಡಿ ಆಯ್ತು ಮೇಡಮ್, ತಿಂದು ನೋಡಿ. ಲೆಮನ್ ರೈಸ್ ಇಸ್ ರೆಡಿ. ತಿಂದು ನೋಡೇ ಬಿಡ್ತೀನಿ. ನೋಡಿ ಮೇಡಮ್. ಸೊ ಮಧ್ಯಾಹ್ನದ ಊಟದ ಟೈಮ್ ಅಲ್ವಾ, ಹಸಿವು ಬೇರೆ ಆಗ್ತಾ ಇದೆ. ಕಹಿ ಬರಲ್ಲ. ಕಹಿ ಬರಲ್ಲ ಮೇಡಮ್, ನಾನು ನೋಡಿದ್ದೇನೆ ಮಾಡಿ. ನಾನು ಅನ್ಕೊಂಡಿದ್ದೆ ಮೊದ್ಲೇ ನಾವು ಹುಳಿ ಹಿಂಡಿದ್ರೆ ಒಗ್ಗರಣೆಗೆ ಹಾಕೊಂಡ್ರೆ ಕಹಿ ಬರುತ್ತೆ ಅಂತ ಹೇಳಿ ಯಾವಾಗ್ಲೂ ಕೊನೆಯಲ್ಲಿ ಹಾಕೊಳ್ತೀವಿ. ಬಟ್ ಇದು ಕಹಿ ಬಂದಿಲ್ಲ, ಕರೆಕ್ಟ್ ಆಗಿ ಬ್ಲೆಂಡ್ ಆಗಿದೆ. ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ಥ್ಯಾಂಕ್ ಯು. ಎಸ್, ಮಧ್ಯಾಹ್ನದ ಊಟಕ್ಕೆ ರೆಡಿಯಾಗಿದೆ ಬಿಸಿ ಬಿಸಿಯಾದಂಥ ಲೆಮನ್ ರೈಸ್. ಸೊ ನನ್ನ ಫೇವ್ರೆಟ್ ಕೂಡ ಇದು. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಆಗಿರಲಿ ಅಥವಾ ಮಧ್ಯಾಹ್ನದ ಊಟಕ್ಕೂ ಕೂಡ ಆಗಿರಲಿ ಸಖತ್ತಾಗಿರುತ್ತೆ. ತುಂಬ ಸುಲಭ ಕೂಡ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಲೆಮನ್ ರೈಸ್ ತಯಾರಿಸೋ ವಿಧಾನ. ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ನೆಲಗಡಲೆ, ಕಡಲೆಬೇಳೆ, ಕರಿಬೇವನ್ನು ಹುರಿದು ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಮಾಡಿಕೊಂಡು ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕಿ ಹುರಿದು ಬೆಳ್ತಿಗೆ ಅನ್ನ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಬೆಳಗಿನ ತಿಂಡಿಗೆ ಬಿಸಿ ಬಿಸಿ ಲೆಮನ್ ರೈಸ್ ರೆಡಿ. ಬಿಸಿ ಬಿಸಿಯಾದಂಥ ಲೆಮನ್ ರೈಸ್ ಅಂತೂ ನನ್ನ ಕೈಯಲ್ಲಿತ್ತು. ಅರ್ಧ ತಿಂದಾಯಿತು, ಸಖತ್ತಾಗಿತ್ತು. ಸೊ ಅರ್ಧ ಹೊಟ್ಟೆಯನ್ನು ತುಂಬಿತು. ನೆಕ್ಸ್ಟ್ ರೆಸಿಪಿಗೆ ಕಾಯ್ತಾ ಇದ್ದೀನಿ. ಅವರೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್ ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಬಿಸಿ ಬಿಸಿಯಾದಂಥ ಚಿತ್ರಾನ್ನ ಅಥವಾ ಲೆಮನ್ ರೈಸ್ ಅಂತೂ ಆಯಿತು. ಈಗ ಯಾವ ಅಡುಗೆ ಬನ್ನಿ ಕೇಳೋಣ. ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ ಮೇಡಮ್? ಈಗ ನಾನು ಕ್ಯಾರೆಟ್ ಬೋಂಡ ಮಾಡಿ ತೋರಿಸ್ತೇನೆ ಮೇಡಮ್. ಕ್ಯಾರೆಟ್ ಬೋಂಡ. ಕ್ಯಾರೆಟ್ ಬೋಂಡ. ಬೋಂಡ, ಕಡಲೆ ಹಿಟ್ಟಿನ ಬೋಂಡ. ಕಡಲೆ ಹಿಟ್ಟಿನ ಬೋಂಡ. ನೋಡೋಣ. ಕಡಲೆ ಹಿಟ್ಟ ಕ್ಯಾರೆಟ್ ಎರಡು ಮಿಕ್ಸ್. ಎರಡು ಮಿಕ್ಸ್ ಆಗಿರುತ್ತೆ. ಮಿಕ್ಸ್ ಆದ್ರೆ ಬೋಂಡ ಆಗೋದು, ಒಂದರಲ್ಲಿ ಬೋಂಡ ಆಗೋದಿಲ್ಲ. ಸರಿ, ಹಾಗಾದ್ರೆ ಶುರು ಮಾಡೋಣ. ಓಕೆ ಮೇಡಮ್. ಓಕೆ. ಹೇಗೆ? ನನಗೆ ಒಂದು ಬೌಲ್ ಬೇಕು. ಈಗ ನಾನು ಬೌಲಿಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತೇನೆ. ಓಕೆ. ಒಂದು 2 ಸ್ಪೂನ್ ಕಡಲೆ ಹಿಟ್ಟು, ಮತ್ತು ಸ್ವಲ್ಪ ರುಚಿಗೆ ತಕ್ಕನಾಗಿ ಸಾಲ್ಟ್ ಹಾಕ್ತೇನೆ. ಆಲ್ರೆಡಿ ಕ್ಯಾರೆಟ್ ಸ್ವಲ್ಪ ಉಪ್ಪಿರುತ್ತೆ, ಸ್ವಲ್ಪ ಸಾಕು. ಮತ್ತು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ತೇನೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಬೇಕು ಮೇಡಮ್. ತಗೊಳ್ಳಿ, ಹಾಕ್ಕೊಳ್ಳಿ.
ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದಿಷ್ಟೇನಾ ಕಲಿಸ್ಕೊಳ್ಳೋದಕ್ಕೆ? ಹಾಂ, ಇಷ್ಟೇ ಮೇಡಮ್. ಇನ್ನು ತುಂಬ ಖಾರ ಬೇಕಿದ್ರೆ ಕೆಂಪು ಮೆಣಸಿನ ಪೌಡರ್ ಹಾಕ್ಕೊಳ್ಬೋದು. ಸೊ ಇದು ಖಾರ ಬರಲ್ಲ, ಬರೀ ಹಾಗೇನೆ ಉಪ್ಪಾಗಿರುತ್ತೆ. ಹೌದು ಹೌದು ಹೌದು, ಚೆನ್ನಾಗಿರುತ್ತೆ ಮೇಡಮ್, ತಿನ್ನಲಿಕ್ಕೆ ಟೇಸ್ಟ್ ಆಗಿರುತ್ತೆ. ಖಾರ ಬೇಕಿದ್ದವರು ಖಾರ ಮಿಕ್ಸ್ ಮಾಡ್ಕೊಳ್ಬೋದು. ಮಕ್ಕಳಿಗೆಲ್ಲ ಹೀಗೇನೆ ಮಾಡಿ ಕೊಡ್ಬೋದು. ಕ್ಯಾರೆಟ್ ಒಳ್ಳೇದಲ್ಲ. ಕ್ಯಾರೆಟ್ ಹಾಗೆ ಹಸಿ ತಿನ್ನಲ್ಲ ಅಂದರೆ ಈ ಥರ ಮಾಡಿ ಕೊಡ್ಬೋದು. ಹಾಂ, ಸಂಜೆ ಟೀಗೆ ಆಗುತ್ತೆ. ಸೊ ಇದಕ್ಕೆ ಜೀರಿಗೆ ಅಥವಾ ಓಂ ಕಾಳು ಏನು ಬೇಕಾಗಲ್ವಾ? ಬೇಕಿದ್ರೆ ಹಾಕ್ಕೊಳ್ಬೋದು, ಹೀಗೇನು ಪ್ಲೈನ್ ಬೇಕಾದರೆ ಪ್ಲೈನ್ ಮಾಡ್ಕೊಳ್ಬೋದು. ಈಗ ಇದರಲ್ಲಿ ಎಣ್ಣೆ ಇಡೋಣ ಮೇಡಮ್. ಕಡವದಲ್ಲಿ ಎಣ್ಣೆ ಕಾಯ್ಬೇಕಲ್ಲ, ಡೀಪ್ ಫ್ರೈ ಅಲ್ಲ. ಸಾಕಲ್ಲ ನೀರು? ಸಾಕು ಮೇಡಮ್, ಸಾಕು. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಈಗ ಇದೆಲ್ಲ ಮಿಕ್ಸ್ ಆಯಿತು ಮೇಡಮ್. ಈಗ ನಾನು ಕ್ಯಾರೆಟ್ ಪೀಸ್ ಹಾಕ್ತೇನೆ ಇದಕ್ಕೆ. ಈಗ ಎಣ್ಣೆ ಕಾದಿದೆ ಮೇಡಮ್, ನಾನು ಒಂದೊಂದೇ ಎಣ್ಣೆಗೆ ಬಿಡ್ತೇನೆ. ಸೊ ಕ್ಯಾರೆಟ್ ಬೋಂಡ ಅಥವಾ ಕ್ಯಾರೆಟ್ ನೀವೇನು ಹೇಳಿದ್ರಿ, ಬಜ್ಜಿ ಥರ ಹೇಳೋ ಬದಲು ಬೋಂಡ ಅಂತ ಹೇಳ್ಬೋದು. ಸೊ ಇದು ಟೀಗೆ ಆಗುವಂಥದ್ದಲ್ಲ? ಟೀಗೆ ಆಗುವಂಥ, ಟೀ ಟೈಮ್ಗೆ. ಹೌದು. ಸೊ ಸ್ವಲ್ಪ ಖಾರ ಏನಾದರೂ ಮಾಡ್ಕೊಂಡ್ರೆ ಬೇಕಾದ್ರೆ ಊಟಕ್ಕೂ ಆಗುತ್ತೆ ಬಹುಶಃ. ಖಾರ ಚಿಪ್ಸ್ ಥರ ಊಟಕ್ಕೂ ಆಗುತ್ತೆ. ಸಂಜೆ 4 ಗಂಟೆ ಟೀಗೆ ಚೆನ್ನಾಗಿರುತ್ತೆ. ಸೊ ಇದು ಗೋಲ್ಡನ್ ಬ್ರೌನ್ ಬರಬೇಕಾ? ಆ್ಯಕ್ಚುಲಿ ಇದು ಹಿಟ್ಟು ಒಂದು ಸ್ವಲ್ಪ ಬೆಂದ್ರ ಆಯ್ತಲ್ಲ? ಹೌದು ಹೌದು. ಸೊ ನಾವು ಮೆಣಸಿನ ಪುಡಿ ಎಲ್ಲ ಹಾಕಿದ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ತರ ಕಾಣುತ್ತೆ. ಬರುತ್ತೆ, ಹೌದು. ಇದು ಖಾಲಿ ಪ್ಲೇನ್ ಹಾಗೆ ಕಾಣ್ತಾ ಇದೆ. ಹೌದು, ಇದು ಗೋಲ್ಡನ್ ಬ್ರೌನ್ ಬರ್ಬೇಕಂತ ಇಲ್ಲ, ಹಿಟ್ಟು ಬೆಂದ್ರೆ ಸರಿ. ಹಿಟ್ಟು ಬೇವಾಗ ನೋಡೋದಕ್ಕೆ ಇದು ಹಾಗೇನೆ ಯೆಲ್ಲೋಯಿಶ್ ಆಗಿರುತ್ತೆ. ಹೌದು, ಅದು ತೆಳು ಸ್ಲೈಸ್ ಅಲ್ಲ, ಅದಕ್ಕೂ ಒಳಗಡೆ ಕ್ಯಾರೆಟ್ ಬೆಂದಿರುತ್ತೆ, ಬೇಗ ಬೇಯುತ್ತೆ. ಸೊ ಇದೇ ತರ ಮೂಲಂಗಿಯಿಂದನೂ ಕೂಡ ಮಾಡ್ಕೊಳ್ಬಹುದು ಬಹುಶಃ ಅಲ್ಲ? ಮೂಲಂಗಿ ತಿನ್ಲಿಕ್ಕೆ ಆಗುತ್ತೆ. ಇಷ್ಟು ಈ ತರ ಟೇಸ್ಟ್ ಬರಲ್ಲ, ಅದು ಸ್ವಲ್ಪ ಖಾರ ಖಾರ ಒಂದು ವಾಸನೆ ಅಲ್ಲ ಅದು ಮೂಲಂಗಿ, ಕೆಲವರಿಗೆ ಆಗುದಿಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಹಾಕಿಟ್ರೆ ಅದರ ಒಂದು ಜ್ಯೂಸಸ್ ಬಿಟ್ಕೊಂಡ್ರೆ ಅದರ ನಂತರ ಆ ಒಂದು ಸ್ಮೆಲ್ ಹೋಗುತ್ತೆ. ಹೌದು ಹೌದು, ಮೂಲಂಗಿದು ಒಂದು ಎಸೆನ್ಸ್ ಇರುತ್ತಲ್ಲ, ಅದು ಕೆಲವರಿಗೆ ಆಗುದಿಲ್ಲ, ಅದು ಬೇಯುವಾಗಲೇ ಇದು ಮಾಡ್ತಾರೆ. ನೀವು ಹೇಳಿದಾಗೆ ಮಾಡಿದ್ರೆ ಅದು ಹೋಗ್ತದೆ. ಓಕೆ, ಇದೀಗ ರೆಡಿ ಆಯ್ತಾ? ರೆಡಿ ಆಯ್ತು. ತಗೊಳ್ಳೋದಾ? ತೆಗೆಯೋದು ಮೇಡಮ್. ತಗೊಳ್ಳಿ. ಸೊ ಅದರ ಒಂದು ಹಿಟ್ಟು ಮಾತ್ರ ತೀರಾ ಗಟ್ಟಿ ಇರಬಾರ್ದು, ತೆಳುವಾಗೇ ಇರಬೇಕು. ಹೌದು ಹೌದು, ದಪ್ಪ ಇದ್ರೆ ತಿನ್ಲಿಕ್ಕೆ ಒಂಥರ ಮಣ್ಣು ಮಣ್ಣಾಗುತ್ತೆ, ಲೇಯರ್ ಹಾಗೆ ಸಿಗುತ್ತೆ, ಬಂದ್ಬಿಡುತ್ತೆ ಹೊರಗಡೆ, ಟೇಸ್ಟ್ ಇರಲ್ಲ. ತೆಳು ಇದ್ರೆ ತುಂಬಾ ಟೇಸ್ಟ್ ಬರುತ್ತೆ ಕಡಲೆ ಹಿಟ್ಟು ಯಾವಾಗಲೂ. ಯಾವುದೇ ಬೋಂಡಕ್ಕೂ ಸ್ವಲ್ಪ ತೆಳು ಇರಬೇಕು. ಮೇಡಮ್, ಕ್ಯಾರೆಟ್ ಬೋಂಡ ಹೇಳ್ಬೋದು, ಚಿಪ್ಸ್ ಹೇಳ್ಬೋದು, ರೆಡಿಯಾಗಿದೆ. ತಿಂದು ನೋಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ತಗೊಳ್ಳಿ, ಬಿಸಿ ಬಿಸಿ ತಿಂದರೆ ಚೆನ್ನ ಅಲ್ಲ? ಹೌದು ಮೇಡಮ್. ಸೊ ಕ್ಯಾರೆಟ್ ಎಷ್ಟು ದೊಡ್ಡದಿರುತ್ತೆ ಹಾಗೇನೆ ನಿಮಗೆ ಅಷ್ಟೇ ದೊಡ್ಡದು ಪೀಸಸ್ ಸಿಗುತ್ತೆ. ಹೌದು ಹೌದು.
ನೀವು ಹೇಳಿದಾಗೆ ಲೈಟ್ ಆಗಿದೆ, ಬಟ್ ನನಗೆ ಸ್ವಲ್ಪ ಖಾರ ಇಷ್ಟ. ಖಾರ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಆಸ್ ಇಟ್ ಈಸ್ ಕ್ಯಾರೆಟ್ ಹಾಗೆ ಸ್ವಲ್ಪ ಸ್ವೀಟಿಶ್ ಆಗಿರುತ್ತೆ. ಹೌದು. ಸೊ ಸ್ವಲ್ಪ ಖಾರ ಮಿಕ್ಸ್ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬೇಕಾದ್ರೆ ಹಾಕೊಳ್ಬಹುದು. ಸಂಜೆ ಟೀಗೆ ತುಂಬಾನೇ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾದಂಥ ಕ್ಯಾರೆಟ್ ಬೋಂಡ ಅಥವಾ ಕ್ಯಾರೆಟ್ ಪಕೋಡ ಸೂಪರ್ ಆಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕ್ಯಾರೆಟ್ ಬೋಂಡ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ಫ್ಲೋರ್ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಕಲಸಿಕೊಳ್ಳಿ. ಆನಂತರ ವೃತ್ತಾಕಾರದಲ್ಲಿ ತುಂಡು ಮಾಡಿದ ಕ್ಯಾರೆಟ್ ತುಂಡುಗಳನ್ನು ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಬಿಸಿ ಬಿಸಿ ಕ್ಯಾರೆಟ್ ಬೋಂಡ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಎಸ್ ಮೇಡಮ್, ಇವತ್ತಿನ ಈ ಸಂಚಿಕೆಯಲ್ಲಿ ಸಿಂಪಲ್ ಟೇಸ್ಟಿ ರೆಸಿಪೀಸ್ ಇತ್ತು. ಅದರಲ್ಲೂ ಕೂಡ ಚಿತ್ರಾನ್ನ ಅಥವಾ ಲೆಮನ್ ರೈಸ್ ನನ್ನ ಫೇವ್ರೆಟ್ ಅದು. ಸೊ ತುಂಬ ಹಿಡಿಸ್ತು. ಸೊ ಅದಂತೂ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಆ್ಯಸ್ ಇಟ್ ಈಸ್ ನಾನಿದು ಕ್ಯಾರೆಟ್ ಇದು ಬಜ್ಜಿ ಅಥವಾ ಕ್ಯಾರೆಟ್ ಬೋಂಡ ಸೊ ಇದುವರೆಗೂ ತಿಂದಿಲ್ಲ, ಬಟ್ ನನಗೆ ಸ್ವಲ್ಪ ಖಾರ ಬೇಕಿತ್ತು. ಸೊ ಸ್ವಲ್ಪ ಸ್ಪೈಸ್ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿತ್ತು, ಒಳ್ಳೆ ಅಡುಗೆ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಎಸ್, ಇವತ್ತಿನ ಈ ಸಂಚಿಕೆ ಸಿಂಪಲ್ ಎಟ್ ಟೇಸ್ಟಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ. ಜಟ್ಪಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಗುತ್ತೆ, ಹಾಗೆಯೇ ಲಂಚ್ ಬಾಕ್ಸ್ಗೆ ಹಾಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೆ ಈ ಕ್ಯಾರೆಟ್ ಬಜ್ಜಿ ಇದನ್ನು ಕೂಡ ಅದನ್ನು ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೋದು. ಯಾಕೆ ಅಂತ ಹೇಳಿದರೆ ಏನಾದರೂ ಒಂದು ಬೈಟ್ ಬೇಕಲ್ವಾ ಸೈಡ್ಗೆ ಊಟ ಮಾಡುವಾಗ. ತುಂಬ ಚೆನ್ನಾಗಿತ್ತು. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.